ಹಳ್ಳಿಗೂ ಕೆಎಸ್ಆರ್ಟಿಸಿ ಬಸ್ ಹೋಗೋದಿಲ್ಲ ಎಂಬ ದೂರುಗಳು ಬರುತ್ತಿವೆ. ಇನ್ನೇನು ಶಾಲೆಗಳು ಆರಂಭವಾಗಲಿದೆ. ಶಾಲೆ ಪ್ರಾರಂಭಗೊಂಡು ಒಂದು ವಾರದೊಳಗೆ ಹಳ್ಳಿಗೂ ಬಸ್ ವ್ಯವಸ್ಥೆ ಕಲ್ಪಿಸದಿದ್ದರೆ ನನ್ನದೇ ಶಾಲೆಯ 5,000 ವಿದ್ಯಾರ್ಥಿಗಳನ್ನು ಕರೆಸಿ ಕುಂದಾಪುರ ಕೆಎಸ್ಆರ್ಟಿಸಿ ಡಿಪೋದ ಎದುರು ತಂದು ನಿಲ್ಲಿಸುತ್ತೇನೆ ಎಂದು ಬೈಂದೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಬಿಎಂ ಸುಕುಮಾರ್ ಶೆಟ್ಟಿ ಸಾರಿಗೆ ಇಲಾಖೆಗೆ ಎಚ್ಚರಿಕೆ ನೀಡಿದರು. ಅವರು ತಾಲೂಕು ಪಂಚಾಯತ್ನ ವಿಎಸ್ ಆಚಾರ್ಯ ಸಭಾಂಗಣದಲ್ಲಿ ನಡೆದ ತ್ರೈಮಾಸಿಕ ಕೆಡಿಪಿ ಸಭೆಯಲ್ಲಿ ಮಾತನಾಡಿದರು. ಬೈಂದೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಗ್ರಾಮೀಣ ಭಾಗಗಳಿಗೆ ಬಸ್ ವ್ಯವಸ್ಥೆ ಇಲ್ಲದೆ ಜನಸಾಮಾನ್ಯರು ಸಂಕಷ್ಟ ಎದುರಿಸುತ್ತಿದ್ದಾರೆ. ಸಮಸ್ಯೆ ಕುರಿತು ಡಿಪೋ ಮ್ಯಾನೇಜರ್ಗೆ ಸಾಕಷ್ಟು ಬಾರಿ ಮನವರಿಕೆಯನ್ನ ಮಾಡಿದ್ದೇನೆ. ದಪ್ಪ ಚರ್ಮದಂತೆ ವರ್ತಿಸುವ ಅವರು ಸಭೆಗೆ ಬಾರದೆ ಸಿಬ್ಬಂದಿಗಳನ್ನು ಕಳುಹಿಸಿದ್ದಾರೆ. ಇದು ಒಳ್ಳೆಯ ನಡೆಯಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಶಾಲೆ ಶುರು ಆಗುತ್ತೆ, ಒಂದೂವರೆ ತಿಂಗಳು ಬಿಟ್ಟು ಶಾಲೆ ಶುರು ಆಗುತ್ತೆ. ನಾಳೆ 12ನೇ ತಾರೀಕಿಂದ ಕಾಲೇಜ್, 14ನೇ ತಾರೀಕಿಂದ ಪ್ರೈಮರಿ ಸ್ಕೂಲ್ ಓಪನ್ ಆಗುತ್ತೆ. ಎಲ್ಲ ಕಡೆಯಲ್ಲಿ ಬಸ್ ಹೋಗ್ಬೇಕು. ಜನ ಬಸ್ಸಿಂದ ಹಾಹಾಕಾರ ಮಾಡ್ತಾರೆ. ಒಂದು ವೇಳೆ ನೀವು ಬಸ್ಸನ್ನು ಕರೆಕ್ಟಾಗಿ ಬಿಡದೇ ಇದ್ರೆ ಹಳ್ಳಿಗೆ 5,000 ಜನ ಮಕ್ಕಳನ್ನು ನಿಮ್ಮ ಕೆಎಸ್ಆರ್ಟಿಸಿ ಡಿಪೋ ನಿಲ್ಲಿಸಿ ಬಿಡ್ತಾರೆ. ಮುಂದೆ ಬೇರೆ ಕಡೆ ಹೋಗುದಿಲ್ಲ. 5,000 ಜನ ಹುಡುಕ್ಲಿಕ್ಕೆ ಈ ನಮ್ಮದೇ ಶಾಲೆ ಇದೆ, ನಮ್ಮದೇ ಶಾಲೆ. ಆ ಶಾಲೆ ಮಕ್ಕಳಂತ ನಿಮ್ಮ ಡಿಪೋ ಎದುರು ನಿಲ್ಲಿಸ್ತೇನೆ. ಪ್ರತಿ ಹಳ್ಳಿಗೂ ಬಸ್ಸು, ಪ್ರತಿ ಹಳ್ಳಿ ಲಾಭ ನಷ್ಟ ಬೇರೆ. ಆ ಮಕ್ಕಳ ಎಜುಕೇಷನ್ ಮುಖ್ಯ. ನಿಮಗೆ ಕಳಿಸಲು ಹೇಳ್ತೇನೆ, ಪ್ರತಿ ಸಲ ಹೇಳ್ತೇನೆ. ನಿಮ್ಗೆ ಹೇಳದೇ ಇರೋದು ಒಳ್ಳೆಯದು. ಯಾಕೆ ನಿಮ್ಮ ಡಿಪೋ ಮ್ಯಾನೇಜರ್ ಬರಲಿಲ್ಲ? ಯಾಕೆ ಬರಲಿಲ್ಲ? ಯಾವ ಹಳ್ಳಿಯಲ್ಲಿ ಕೇಳಿದ್ರು ಬಸ್ ಇಲ್ಲ, ಜನರಿಗೆ ಬಸ್ಲಿಕ್ಕೆ ವ್ಯವಸ್ಥೆ ಇಲ್ಲ. ನಿಮ್ಮೊಂದು ದುಡ್ಡು ಕೊಡ್ತಾ ಇದ್ದೇನೆ. ರೀಓಪನ್ ಆಗಿ ಒಂದು ವಾರದಲ್ಲಿ ಕೊಡದೇ ಇದ್ರೆ, ನೀವು ಬಸ್ಸನ್ನು ಹಾಕದೇ ಇದ್ರೆ, ನಿಮ್ಮ ಆಫೀಸಿಂದ ಬೆಳಗಿಂದ ಸಂಜೆವರೆಗೂ ಜನ ನಿಲ್ಲಿಸ್ತಾರೆ. ನೀವು ಹೊರಗೋಗ್ಲಿಕ್ಕೆ ಬಿಡೋದಿಲ್ಲ. ಯಾವ ಬಸ್ ಬಂದಿದ್ರು ಹೊರಗೋಗ್ಲಿಕ್ಕೆ ಬಿಡೋದಿಲ್ಲ. ಹೇಳಿದ್ರೆ ಕೇಳೋದಿಲ್ಲ. ನಿಮ್ಗೆ ದಪ್ಪ ಅದಕ್ಕೆ ಚರ್ಮ ಇಡೋದು. ನಿಮಗೆ ಹೇಳಿ ನಿಮ್ಮ ಡಿಪೋ ಮ್ಯಾನೇಜರಿಗೆ. ಕೋವಿಡ್ನಿಂದ ಮೃತಪಟ್ಟವರ ಕುಟುಂಬಗಳಿಗೆ ಇನ್ನೂ ಪರಿಹಾರದ ಹಣ ದೊರಕಿಲ್ಲ. ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆ ಅವ್ಯವಸ್ಥೆಗಳ ಆಗರವಾಗಿದೆ. ಸಭೆಗೆ ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟವರು ವೈದ್ಯರು ಗೈರಾಗಿದ್ದಾರೆ. ಸಭೆಗೆ ಬರುವ ಕನಿಷ್ಠ ಸೌಜನ್ಯತೆಯೂ ಅವರಿಗಿಲ್ಲದಂತೆ ಕಾಣುತ್ತಿದೆ. ಸಭೆಗೆ ಬಂದ ವೈದ್ಯರನ್ನ ಬೇಗನೆ ಕಳುಹಿಸಿಕೊಡುತ್ತಿದ್ದೇವೆ. ಮುದೂರಿನಲ್ಲಿ 40 ಡೆಂಗ್ಯೂ ಪ್ರಕರಣಗಳಿವೆ. ಸ್ಥಳಕ್ಕೆ ತೆರಳಿ ಪರಿಶೀಲನೆಯನ್ನ ನಡೆಸಿ ಅದು ವ್ಯಾಪಿಸದಂತೆ ಎಲ್ಲಾ ರೀತಿಯ ಕ್ರಮ ಕೈಗೊಳ್ಳಬೇಕು ಎಂದು ತಾಲೂಕು ಆರೋಗ್ಯಾಧಿಕಾರಿ ರಾಜೇಶ್ವರಿ ಅವರಿಗೆ ಶಾಸಕ ಸುಕುಮಾರ್ ಶೆಟ್ಟಿ ಸೂಚನೆ ನೀಡಿದರು. ಕಂದಾಯ ಇಲಾಖೆಯಲ್ಲಿ ಎಲ್ಲಾ ರೀತಿಯ ಕೆಲಸಗಳು ತ್ವರಿತಗತಿಯಲ್ಲಿ ನಡೆಯಬೇಕು. ನಿವೇಶನ ರಹಿತರನ್ನ ಅಲೆದಾಡಿಸದೆ ಕೆಲಸ ಮಾಡಿಸಿಕೊಳ್ಳಬೇಕು. ಕೊರಗ ಜನಾಂಗದವರ ಮನೆಗೆ ತೆರಳಿ ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡುವ ಪ್ರಾಮಾಣಿಕ ಕೆಲಸ ಮಾಡಬೇಕು. 4 ಗೋಡೆ 1 ಶೀಟ್ ಹಾಕಿ ಮನೆ ನಿರ್ಮಿಸಿಕೊಂಡ್ರೆ ಅಂತವರನ್ನ ಅಲೆದಾಡಿಸದೆ ಕ್ಷಿಪ್ರಗತಿಯಲ್ಲಿ ವಿದ್ಯುತ್ ಸಂಪರ್ಕ ಕಲ್ಪಿಸಬೇಕು. ವಿದ್ಯುತ್ ಸಂಪರ್ಕಕ್ಕಾಗಿ ಜನಸಾಮಾನ್ಯರನ್ನ ಅಲೆದಾಡಿಸುತ್ತಿರುವ ದೂರುಗಳಿವೆ. ಪ್ರತಿ ಮನೆಗೂ ಬೆಳಕು ಬರಬೇಕು ಎನ್ನುವುದು ಸರ್ಕಾರದ ಆಶಯ. ಸರ್ಕಾರದ ಆಶಯಗಳಿಗನುಗುಣವಾಗಿ ಅಧಿಕಾರಿಗಳು ಕೆಲಸ ಮಾಡಬೇಕು ಎಂದು ಶಾಸಕರು ಅಧಿಕಾರಿಗಳಿಗೆ ತಿಳಿಸಿದರು. ಶಾಸಕ ಬಿಎಂ ಸುಕುಮಾರ್ ಶೆಟ್ಟಿ ಅಧ್ಯಕ್ಷತೆ ವಹಿಸಿದ್ರು. ತಹಶೀಲ್ದಾರ್ ಕಿರಣ್ ಗೌರಯ್ಯ, ಕಾರ್ಯನಿರ್ವಹಣಾಧಿಕಾರಿ ಶ್ವೇತಾ ಸಭೆಯಲ್ಲಿ ಹಾಜರಿದ್ದರು. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್, ಕುಂದಾಪುರ.